ಹಳೆ ಬೇರು ಹೊಸ ಚಿಗುರು, ಅದೇ ಹಳೆಯ ರುಚಿಯ ಛಾಪು, ಆದರೆ ಹೊಸ ರೂಪು. ಬದಲಾಗದ ಸೊಗಡಿನೊಂದಿಗೆ ತನ್ನದೇ ವಿಭಿನ್ನ ರೀತಿಯಿಂದಲೂ ಬೇರೆಲ್ಲ ಪಾನೀಯಗಳಿಗಿಂತಲೂ ವಿಭಿನ್ನವೆನಿಸಿದೆ. ಅತಿ ಕಡಿಮೆ ದರದಲ್ಲಿ ಲಭ್ಯವಾಗುವ ಗೋಲಿ ಸೋಡಾ ಬೇಸಿಗೆಯಲ್ಲಿ ದಣಿದು ಬಂದವರ ದಾಹವನ್ನು ಕ್ಷಣ ಮಾತ್ರದಲ್ಲಿ ನೀಗಿಸಿ ಹಾಯಿ ಎನಿಸುತ್ತದೆ. ಉತ್ತರ ಭಾರತದ ಹಳ್ಳಿಗಳ ಪುಟ್ಟ ಪುಟ್ಟ ಅಂಗಡಿಗಳಲ್ಲಿ, ನಗರಗಳ ರಸ್ತೆ ಬದಿಗಳಲ್ಲಿ ಇಂದಿಗೂ ಲಭ್ಯವಿರುವ ಗೋಲಿ ಸೋಡಾ ಕರ್ನಾಟಕದ ಕೆಲವೊಂದು ಹಳ್ಳಿಗಳಲ್ಲೂ ಕುಡಿಯ ಸಿಗುತ್ತದೆ. ಗೋಲಿ ಸೋಡಾದ ತಯಾರಿಸುವಿಕೆಯನ್ನು ನೋಡುವುದೇ ಒಂದು ವಿಶೇಷ ಅನುಭವ. ಕಬ್ಬಿಣದ ಯಂತ್ರದಲ್ಲಿ ನುಸುಳಿ ನಂತರ ಬಾಟಲ್ಗೆ ಗೋಲಿ ಹಾಕಿ ಗ್ರಾಹಕರು ಬಯಸಿದ ಫ್ಲೇವರ್ ಅನ್ನು ಸಿದ್ಧಗೊಳಿಸಿ ಗೋಲಿ ಸೋಡಾ ಪ್ರಿಯರಿಗೆ ನೀಡಲಾಗುತ್ತದೆ. ಈ ಗ್ಲಾಸಿಗೆ ಸಕ್ಕರೆ ಹಾಕಿ, ಆಮೇಲೆ ಲಿಂಬೆ ಹಣ್ಣು ಹಾಕಿ, ಆಮೇಲೆ ಸೋಡಾ ಹಾಕಿ ಈಗ ತಿರುಗಿ ನಾವು ಮಾಡಿ ಕೊಡುವುದು. ಪಂಜಾಬ್ನ ವಿವಿಧ ಪ್ರದೇಶಗಳಲ್ಲಿ ಗೋಲಿ ಸೋಡಾ ಮಾರಾಟ ಅತ್ಯಂತ ಜನಪ್ರಿಯ ಕಲೆಯೊಂದಿಗೆ ಗುರುತಿಸಿಕೊಂಡಿದೆ. ಇಲ್ಲಿ ಮಾರಾಟಗಾರರು ಗೋಲಿ ಸೋಡಾ ತಯಾರು ಮಾಡುವಾಗ ವಿಭಿನ್ನ ಭಂಗಿಗಳನ್ನು, ಹಾವಭಾವಗಳನ್ನು ಮಾಡುತ್ತಾ ಜೊತೆಗೆ ಏಕ್ ಬಾರ್ ಪಿಯೋಗೆ ತೋ ಬಾರ್ ಬಾರ್ ಪಿಯೋಗೆ ನಿಂಬು ಖಟ್ಟ ಎಂಬ ತಮ್ಮದೇ ಆದ ಗೋಲಿ ಸೋಡಾದ ಪದವೊಂದನ್ನು ಹಾಡುತ್ತಾರೆ. ಪದ ಮುಗಿಯುವುದರೊಳಗೆ ಗ್ರಾಹಕನಿಗೆ ಬೇಕಾದ ಫ್ಲೇವರ್ನಲ್ಲಿ ಗೋಲಿ ಸೋಡಾ ಕುಡಿಯಲು ಸಿದ್ಧವಾಗಿರುತ್ತದೆ. ಸುಮಾರು 4-5 ಬಗೆಯ ಫ್ಲೇವರ್ಗಳಲ್ಲಿ ತಯಾರಾಗುವ ಈ ಗೋಲಿ ಸೋಡಾ ಸಪ್ಪೆ, ಶುಂಠಿ, ಜೀರಾ, ಖಾರ ಮತ್ತು ಸಿಹಿ ರುಚಿಯಲ್ಲಿ ಪಾನೀಯ ಗ್ರಾಹಕರ ಬಾಯಾರಿಕೆಯನ್ನು ನೀಗಿಸುತ್ತದೆ. ಸಪ್ಪೆ ಗೋಲಿ ಸೋಡಾವನ್ನು ಹಸಿರು ಅಥವಾ ಬಿಳಿ ಬಣ್ಣದ ಬಾಟಲ್ಗಳಲ್ಲಿ ತುಂಬಿಸಲಾಗುತ್ತದೆ ಹಾಗೂ ಇಂದಿಗೂ ಇದರ ಬೆಲೆ ₹5 ಮಾತ್ರ ಎಂಬುದು ಆಶ್ಚರ್ಯಕರ. ಇದು ಸೋಡಾದಲ್ಲಿ 2 ಬಾಟ್ಲಿ ಬರ್ತದೆ, 2 ತರದ ಬಾಟ್ಲಿ ಬರ್ತದೆ, ಬಿಳಿ ಮತ್ತು ಈ ನೀಲಿ ಬಾಟ್ಲಿ ಬರ್ತದೆ. ಅದು ಬಿಳಿ ಬಾಟ್ಲಿ ಈಗ ಬರೋದಿಲ್ಲ, ಬಿಳಿ ಬಾಟ್ಲಿ ಡ್ಯಾಮೇಜ್ ಜಾಸ್ತಿ ಬರ್ತದೆ, ಒಡೆದೆಲ್ಲ ಹೋಗ್ತದೆ. ಆಮೇಲೆ ಈ ನೀಲಿ ಬಾಟ್ಲಿ ಜಾಸ್ತಿ ಸಿಕ್ಕಿದೆ ನಮಗೆ, ಹಾಗೆ ನೀಲಿ ಬಾಟ್ಲಿಯಲ್ಲಿ ಈಗ ಸೋಡಾ ಮಾಡೋದು, ಕೆಂಪು ಸೋಡಾ ಮಾತ್ರ ಮಾಡೋದು, ಬೇರೆ ಯಾವುದು ಮಾಡೋದು. ತನ್ನ ವಿಭಿನ್ನ ರುಚಿಯಿಂದಲೇ ಬಿಂಬಿಸಿಕೊಂಡಿರುವ ಗೋಲಿ ಸೋಡಾ ಕೇವಲ ಬಾಯಿ ರುಚಿಗೆ ಅಥವಾ ಬಾಯಾರಿಕೆ ತಣಿಸುವಿಕೆಗೆ ಪಾನೀಯವಾಗಿರದೆ ಕೆಲವು ಅನಾರೋಗ್ಯ ನಿವಾರಣೆಗೂ ಹೆಸರುವಾಸಿ. ವಾಯು, ಶೀತ, ಕೆಮ್ಮು ಈ ತರಹದ ಆರೋಗ್ಯ ಸಮಸ್ಯೆಗಳನ್ನು ಶಮನಗೊಳಿಸುವ ಯಮಕಿಂಕರ. ಗ್ರಾಮೀಣ ಸೊಗಡನ್ನು ಹೊತ್ತು ತರುವುದರ ಜೊತೆಗೆ ಗೋಲಿ ಸೋಡಾವು ಹಲವಾರು ಹಿಂದಿನ ನೆನಪುಗಳನ್ನು ಮೆಲುಕು ಹಾಕಿಸುವಲ್ಲಿ ಸಹಾಯಕಾರಿಯಾಗಿದೆ. ಅಲ್ಲಿ ಇಲ್ಲಿ ಕೊಟ್ಟ ಪುಡಿಗಾಸನ್ನೆಲ್ಲ ಕೂಡಿಟ್ಟು ಜಾತ್ರೆಯವರೆಗೂ ಕಾದು ಗೋಲಿ ಸೋಡಾ ಕೊಳ್ಳುವುದೇ ಒಂದು ವಿಶೇಷ. ನಮ್ಮೂರಲ್ಲಿ ಒಂದು ಕೋಳಿ ಅಂಕ ಎಲ್ಲ ನಡೀತಾ ಇತ್ತು ಹಳೆಗಾಲದಲ್ಲಿ. ಆವಾಗ ಇದು ಸೋಡಾ ಅಂಗಡಿ, ಶರ್ಬತ್ತು ಎಲ್ಲ ಅಲ್ಲಿ ವ್ಯಾಪಾರ ಆಗ್ತಾ ಇತ್ತು. ನಾನು ನಮ್ಮ ಫ್ರೆಂಡ್ಸ್ಗಳೆಲ್ಲ ಬಂದು ಕುಡಿತಾ ಇದ್ರು. ಆ ಹಳೆ ನೆನಪೆಲ್ಲ ಈಗ ಸಹ ಉಂಟು ನೆನಪು ನಮಗೆ. ಇದು ಸೋಡಾ ನಾವು ಕಿಡ್ಸ್ ಈ ಊರಲ್ಲಿ ಗ್ರೋಯಿಂಗ್ ಅಪ್ ಈ ಸೋಡಾ ಕುಡಿದ್ರೆ ನಾವು ದೊಡ್ಡದಾದವರು. ದಿಸ್ ಇಸ್ ದ ಮೋಸ್ಟ್ ಫ್ಯಾನ್ಸಿ ಡ್ರಿಂಕ್ ವಿ ಎವರ್ ಹ್ಯಾಡ್ ಇನ್ ದಿಸ್ ಏರಿಯಾ. ಇದರಲ್ಲಿ 2-3 ಟೈಪ್ ಇದೆ. ಒಂದು ಆರ್ಡಿನರಿ ಸೋಡಾ, ಸ್ವೀಟ್ ಸೋಡಾ, ಜಿಂಜರ್ ಸೋಡಾ. ಮತ್ತು ವೆನೆವರ್ ವಿ ಯೂಸ್ ಟು ಗೋ ಟು ದ ಶಾಪ್ಸ್, ಈ ಸೋಡಾವನ್ನು ಕುಡಿಯೋದಂದ್ರೆ ಒಂದು ಮಜಾ. ಯಾಕಂದರೆ ದ ಶಾಪ್ ಕೀಪರ್ ಯೂಸ್ ಟು ಮೇಕ್ ಅ ಬಿಗ್ ನಾಯ್ಸ್. ಆ ಎರೇಷನ್ ಹೋಗುವಾಗ ಮತ್ತು ಅದು ಕುಡಿಯುವಾಗ, ಆ ಗೋಲಿ ರೋಲ್ ಆಗುವಾಗ ಆಗುವ ಮಜಾ ಬೇರೆ ಯಾವ ಡ್ರಿಂಕಲ್ಲೂ ಇಲ್ಲ. ದಿಸ್ ಇಸ್ ಅ ರಿಯಲ್ ಆ್ಯಂಟಿಕ್ ಡ್ರಿಂಕ್ ವಿ ಹ್ಯಾವ್ ಆಲ್ವೇಸ್ ಎಂಜಾಯ್ಡ್ ಥ್ರೂ ಔಟ್ ಅವರ್ ಚೈಲ್ಡ್ಹುಡ್.
ಇನ್ನೂ ಇದೆ ಈ ಊರಲ್ಲಿ. ತುಂಬ ಖುಷಿ ಆಗ್ತದೆ ಆಗ ಕುಡಿಲಿಕ್ಕೆ. ಆದರೆ ಕಾಲ ಬದಲಾಗುತ್ತಿದ್ದಂತೆ ಜನರ ಮನೋಭಾವಗಳು ಬದಲಾಗುತ್ತಾ ಬಂತು. ಗ್ರಾಮೀಣ ಪಾನೀಯಗಳ ಜಾಗಕ್ಕೆ ವಿದೇಶಿ ಪಾನೀಯಗಳು ಲಗ್ಗೆಯಿಟ್ಟವು. ತರಹೇವಾರಿ ರುಚಿ, ಬಣ್ಣ ಮತ್ತು ಜಾಹೀರಾತಿನ ಮೂಲಕ ಜನರ ಮನಸ್ಸಿನಲ್ಲಿ ಪ್ರಭಾವ ಬೀರಲು ಶುರು ಮಾಡಿದ ವಿದೇಶಿ ಪಾನೀಯಗಳ ಮುಂದೆ ಗೋಲಿ ಸೋಡಗಳು ಮರೆಯಾದವು. ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಇಲ್ಲ, ಪ್ಲೇನ್ ವಾಟರ್ ವಿತ್ ಎರೇಷನ್. ವಿದೇಶಿ ಪಾನೀಯಗಳಿಗಿಂತ ಸಿಂಪಲ್ ಮತ್ತು ಗುಡ್ ಫಾರ್ ಹೆಲ್ತ್. ಮತ್ತು ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಲೋಕಲ್ ಪ್ರಾಡಕ್ಟ್ ಸಿಗ್ತದೆ. ಸೋಡಾದ ಬಂದು ಇದಕ್ಕೆ ವ್ಯಾಪಾರ ಕಡಿಮೆ ಆಗಿದೆ. ಆದರೂ ಕೂಡ ವ್ಯಾಪಾರ ಉಂಟು, ಪರ್ಮನೆಂಟ್ ಅವ್ರು ಕೊಡ್ತಿದ್ರೆ ಆದ್ರೆ ವ್ಯಾಪಾರ ಸಾಕಾಗೋದಿಲ್ಲ. ಮೊದಲಾಗಿ ವ್ಯಾಪಾರ ಇಲ್ಲ. ಮತ್ತು ಇದರಲ್ಲಿ ಇದ್ದರೆ 2 ತಿಂಗಳು 3 ತಿಂಗಳು ಮಾತ್ರ ವ್ಯಾಪಾರ, ಬಾಕಿ 9 ತಿಂಗಳು ವ್ಯಾಪಾರನೇ ಇಲ್ಲ. ಚಳಿಗಾಲ ಮಳೆಗಾಲ ಅಂತ ಹೇಳಿ ಹಾಗೆ ಡಲ್ ಆಗಿರ್ತದೆ. ಆದರೂ ನಾವು ನಡೆಸ್ತಾ ಇದ್ದೇವೆ ಭಾರಿ ಕಷ್ಟದಲ್ಲಿ. ವಿದೇಶಿ ತಂಪು ಪಾನೀಯಗಳ ಬಿರುಗಾಳಿಗೆ ಗ್ರಾಮೀಣ ಪಾನೀಯಗಳು ತತ್ತರಿಸಿ ಹೋಗಿದ್ದರೂ ಎಲೆಮರೆಯ ಕಾಯಿಯಂತೆ ಇನ್ನೂ ಗೋಲಿ ಸೋಡಾ ತನ್ನತನವನ್ನು ಉಳಿಸಿಕೊಂಡಿದೆ. ತನ್ನ ರುಚಿಯಿಂದ ಹಾಗೂ ಔಷಧಿ ಗುಣಗಳಿಂದ ಕೇವಲ ಹಿರಿಕರನಷ್ಟೇ ಅಲ್ಲದೆ ಇಂದಿನ ಪೀಳಿಗೆಯ ಜನರನ್ನು ಹಿಡಿದಿಟ್ಟುಕೊಂಡಿದೆ ಗೋಲಿ ಸೋಡಾ.